ತಿಂಗಳಲ್ಲಿ ಒಂದು ದೌರ್ಜನ್ಯ ಸಮಿತಿ ಹಾಗೂ ಸಫಾಯಿ ಕರ್ಮಚಾರಿಗಳ ಸಭೆಗಳಿಂದ ಫಸ್ಟ್ 3 ಮಂತ್ಸ್ ಮಾರ್ಚ್ವರೆಗೂ ನಾವು ಫಸ್ಟ್ ಕರೆದಿಲ್ಲ ಸ್ವಾತಂತ್ರ್ಯಕ್ಕೆ. ಇದು ಕರೆದಿರೋದು ಫಸ್ಟ್ 3 ಮಂತ್ಗೆ ಸಂಬಂಧಪಟ್ಟದ್ದು. ಅದಾದಮೇಲೆ ನೆಕ್ಸ್ಟ್ 3 ಮಂತ್ಸ್ ಏನಿದೆ ಮುಂದೆ ಶೆಡ್ಯೂಲ್. ಸೊ ಮೊದಲನೇದಾಗಿ ಯಾವುದು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ದೌರ್ಜನ್ಯ ಫಸ್ಟಿಗೆ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿ ಸಭೆ ಪಾಲನೆ ಒಂದೆರಡು ಜನ ಕಳೆದ ಸಭೆಯಲ್ಲಿ ಸದಸ್ಯ ಪ್ರಸ್ತಾಪ ಮಾಡಿದ್ರು, ಅಷ್ಟೇ ಮಾಡಿದ್ರು. ಇಲ್ಲ ಅದು ಯಾವ ತರ ಎಷ್ಟು ಬರೀ 2 ಜನ ಇದ್ದಾರೆ ರಾಷ್ಟ್ರ 2 ಜನ ಇದ್ದಿದ್ದು. ಅವರಿಗೆ ಪುನರ್ವಸತಿ ಯಾವ ನಮ್ಮ ಸಭೆಯಲ್ಲಿ ಚರ್ಚೆಗೆ ತೆಗೆದಿದ್ರು ಅವರೇ ಪುನರ್ವಸತಿ ಒದಗಿಸಿಕೊಟ್ಟಿದ್ದಾರೆ. ಅಲ್ಲ ಸಮಿತಿ ನಮ್ಮ ಸದಸ್ಯರು ಒದಗಿಸಿದ್ದಾರೆ. ಎಲ್ಲಿ ಒದಗಿಸಿಕೊಟ್ಟಿದ್ದಾರೆ? ಅವಾಗ ಒಂದು ಕಾಳಜಿ ಬೇಕಾಗಿದೆ. ಅವರಿಗೆ ಸರ್ಕಾರದ ನೆಲೆಯಲ್ಲಿ ಒಂದು ನಿರಾಶ್ರಿತರ ಪುನರ್ವಸತಿ ಕೇಂದ್ರ ಈ ಒಂದು ಅನುಕೂಲ ಆಗಿದೆ ಅಂತ ಚರ್ಚೆ ತೆಗೆದಿತ್ತು. ಓಕೆ, ಈ ವಿಷಯ ಬಂದಿದ್ದು ಸುಳ್ಯದಲ್ಲಿರುವ 2 ಜನರಿಗೆ ಅಷ್ಟೇನಾ? ಜಿಲ್ಲಾ ಮಟ್ಟದಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಸರಿ ಒಳ್ಳೆಯದೇ. ಎಷ್ಟು ಕೆಪಾಸಿಟಿ ಎಷ್ಟಿದೆ, ಎಷ್ಟು ಜನರಿದೆ? ಖಾಲಿ ಇದೆಯಾ? ಅಂದ್ರೆ ಜಾಗ ಇದೆಯಾ? ಇನ್ನು ಯಾರು ಮೇಂಟೈನ್ ಮಾಡ್ತಿರೋದು? ಅದು ಅವರು ಅಲ್ಲೇ ಇಲ್ಲ ಸಮಾಜ ಕಲ್ಯಾಣ ಹೊಸದಾಗಿ ಮಾಡಿರೋದು ಸುಳ್ಯದಲ್ಲಿ ಅದೇ 1-2 ಕೇಸಸ್ ಇದ್ರೆ ಅಲ್ಲೇ ಕಳಿಸ್ಬೋದು. ಜಾಸ್ತಿ ಇದ್ರೆ ಅಂದ್ರೆ ಇದು ಜಾಸ್ತಿ ಜನ ಇದ್ರೆ ಇದು ಮಾಡ್ಬೋದು ಸಪ್ರೇಟ್ ಆಗಿ. ಬಟ್ ಈಗ 1-2 ಕೇಸ್ ಇದ್ರೆ ಬಟ್ ಆ ತರ ಹೆಂಗೆ ಐಡೆಂಟಿಫೈ ಮಾಡ್ತೀರಾ? ಇಬ್ರು ಇದ್ರಲ್ಲಿ ಹೇಳ್ತೀರಲ್ಲ, ಐಡೆಂಟಿಫೈ ಹೆಂಗ್ ಮಾಡ್ತೀರಾ? ಹೆಂಗ್ ಬರುತ್ತೆ? ಸ್ಪೆಷಲಿ ಐ ಥಿಂಕ್ ಇದು ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ ಅವರಿಗೆ ಸಂಬಂಧಪಟ್ಟವರಿಗೆ ಇದಾಗುತ್ತೆ ಈ ಪರ್ಟಿಕ್ಯುಲರ್ ಮೀಟಿಂಗ್ ಅಲ್ಲಿ. ಸೊ ಅದು ಹೆಂಗ ನಿಮ್ಗೆ ಗಮನಕ್ಕೆ ಬರುತ್ತೆ? ನಮಗೆ ಸಾರ್ವಜನಿಕರು ಅಥವಾ ಸಾಮಾಜಿಕ ಕಾರ್ಯಕರ್ತರು ಏನು ಮೆಕ್ಯಾನಿಸಮ್ ಇಲ್ವಾ ಫೀಲ್ಡ್ ಅಲ್ಲಿ? ಯಾರಾದ್ರೂ ಊರಿನ ಮೇಲೆಗೆ ಬರ್ತಾರೆ. ಈಗ ಇವರು ಬಂದಿದ್ದಾರೆ ಇತ್ತೀಚೆಗೆ ಮೊನ್ನೆ ಅಂತ ಸಂದರ್ಭದಲ್ಲಿ ಬಂದಿರ್ತಾರೆ. ಪೋಕ್ಸ್ ಕಾಯ್ದೆಗೆ ಸಂಬಂಧಿಸಿದ ಉಪವಿಭಾಗ ಮಟ್ಟದ ಕಾಲೇಜಿನಲ್ಲಿರುವ ನಿವಾಸಿಗಳಿಗೆ ನಿವೇಶನ ನೀಡಬೇಕಾಗಿ ಸದಸ್ಯರುಗಳು ಪ್ರಸ್ತಾಪಿಸಿದರು. ಈ ಬಗ್ಗೆ ಎಷ್ಟು ಕುಟುಂಬಗಳಿಗೆ ಎಂಬ ಬಗ್ಗೆ ಪಟ್ಟಿ ತಯಾರಿಸಿ ಸಂಬಂಧಪಟ್ಟ ಇಲಾಖೆಯ ನಿಯಮಾನುಸಾರ ಕ್ರಮ ವಹಿಸಲು ಸೂಚಿಸಲಾಗಿದೆ. ಕಾರ್ಯನಿರ್ವಹಿತ ಅಧಿಕಾರಿ ತಾಲೂಕು ಸುಳ್ಯ, ಸಹಾಯಕ ನಿರ್ದೇಶಕ ಸಮಾಜ ಕಲ್ಯಾಣ ಇಲಾಖೆ ಸುಳ್ಯ ಮತ್ತು ತಹಶೀಲ್ದಾರ್ ಸುಳ್ಯ. ಕಾರ್ಯನಿರ್ವಹಿತ ಅಧಿಕಾರಿ ತಾಲೂಕು ಸುಳ್ಯ ತಾಲೂಕಿನ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಕಾಲೋನಿಯಲ್ಲಿ 141 ಕುಟುಂಬಗಳು ನಿವೇಶನ ರಹಿತ ಕುಟುಂಬಗಳಾಗಿರುತ್ತವೆ ಎಂದು ವರದಿ ನೀಡಿದ್ದಾರೆ. ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಸುಳ್ಯ ತಾಲೂಕಿನಲ್ಲಿರುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ನಿವೇಶನ ರಹಿತ ಫಲಾನುಭವಿಗಳ ನಿವೇಶನ ನೀಡಲು ಕ್ರಮ ಕೈಗೊಳ್ಳುವಂತೆ ಸುಳ್ಯ ತಾಲೂಕಿನ ಎಲ್ಲ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ದಿನಾಂಕ 17/2/2025 ಪತ್ರ ವ್ಯವಹರಿಸಲಾಗಿದೆ. ನಿವೇಶನ ರಹಿತರ ಪಟ್ಟಿ ಲಗತ್ತಿಸಿದೆ. ತಹಶೀಲ್ದಾರ್ ಸುಳ್ಯ ತಾಲೂಕಿನಲ್ಲಿರುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ನಿವೇಶನ ರಹಿತರ ಫಲಾನುಭವಿಗಳ ನಿವೇಶನ ನೀಡಲು ಕ್ರಮ ಕೈಗೊಳ್ಳುವಂತೆ ಸುಳ್ಯ ತಾಲೂಕಿನ ಎಲ್ಲ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ದಿನಾಂಕ 17/2/2025 ಸಮಾಜ ಕಲ್ಯಾಣ ಇಲಾಖೆ ಸುಳ್ಯದಲ್ಲಿ ಪತ್ರ ವ್ಯವಹರಿಸಲಾಗಿದೆ. ಸುಳ್ಯ ತಾಲೂಕು 141 ಜನ ನಿವೇಶನ ರಹಿತ ಇದ್ದಾರೆ. ಜಾಗ ಇದೆಯಾ? ಜಾಗ ಈಗ ಪಂಚಾಯತಿನಲ್ಲಿ ಐಡೆಂಟಿಫೈ ಮಾಡಬೇಕು ಅಂತ ಇದು ಮಾಡಿದ್ರು. ಇದೆಲ್ಲ ಫಾರೆಸ್ಟ್ ಜಾಗ ಇರೋದ್ರಿಂದ ಕೆಲವು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಜಾಗ ಇದೆ, ಕೆಲವು ಬೇಕು ಅನ್ನೋ ಜಾಗದಲ್ಲಿ ಜಾಗ ಇದೆ. ಹಾಗಾಗಿ ಈಗಾಗಲೇ ಕೆಲವು ಈಗ ನಿವೇಶನ ರಹಿತರಿಗೆ ವಸತಿ ಕೊಡಬೇಕು, ನಿವೇಶನ ಕೊಡಬೇಕು ಅಂತ ದೃಷ್ಟಿಯಲ್ಲಿ ಕೆಲವು ಪಂಚಾಯತಿ ಆಯ್ಕೆ ಮಾಡಿದ್ದಾರೆ. ಈಗ ಅವರು ಸಹ ದೊಡ್ಡ ನಿರ್ಣಯ ಮಾಡಬೇಕು ಅಂತ ಗೈಡ್ಲೈನ್ಸ್ ಇದೆ ರಾಜ್ಯ ಇದರಲ್ಲಿ. ಆ ಪ್ರಕಾರ ಅಂದರೆ
20 ಸೈಟ್ ಮಾಡಬೇಕು ಅಂತಂದರೆ ಅದರಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಎಲ್ಲರೂ ಇನ್ಕ್ಲೂಡಿಂಗ್ ಮಾಡಿಕೊಂಡು ಆ ಸೈಟ್ನ ಕೊಡಬೇಕು ಅಂತ ಹೇಳಿ. ಆ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಅವ್ರನ್ನ ಆಯ್ಕೆ ಮಾಡಿ ಕರ್ಫ್ಯೂ ಪಂಚಾಯತ್ ವೈಸ್ ನೀವು ಲಿಸ್ಟ್ ಇದೆಯಾ? ಪಟ್ಟಿದ್ದೀವಿ. ಎಷ್ಟೆಷ್ಟಿದೆ ಪ್ರತಿ ಪಂಚಾಯತ್? ಪ್ರತಿ ಪಂಚಾಯತಿನಲ್ಲೂ 141 ಮೆನ್ಷನ್ ಮಾಡಿದ್ದೇನೆ. ಆದರೆ ಸರ್ವೆ ಪ್ರಕಾರ ಇದು ಜಾಸ್ತಿ ಇದೆ. ಜನರಲ್ SC ಎಷ್ಟು ಮಾತ್ರ 141. ಮೊದಲನಾಗಿ ನೀವು ಪಂಚಾಯತ್ ವೈಸ್ ಪಟ್ಟಿ ಮಾಡಬೇಕು. ಒಂದೊಂದು ಪಂಚಾಯತಲ್ಲಿ ಎಷ್ಟೆಷ್ಟು ಸಮುದಾಯದವರಿದ್ದಾರೆ, ಅದಾದ ಮೇಲೆ ಎಷ್ಟು ಜನರಲ್ಲಿ ನೀವು ಆಲ್ರೆಡಿ ಸ್ಕೀಮ್ಸ್ ಅಲ್ಲಿ ಅಪ್ರೂವ್ ಆಗಿ ಕೆಲಸ ನಡೀತಾ ಇದೆ, ಎಷ್ಟು ಇನ್ನೂ ಬೇಕಿದೆ, ಜಾಗದ ಏನು ಕೊರತೆ ಇದೆ, ಅದೆಲ್ಲ ಕಂಪ್ಲೀಟ್ ಲಿಸ್ಟ್ ನೀವು ನೆಕ್ಸ್ಟ್ ಮೀಟಿಂಗಲ್ಲಿ ರೆಡಿ ಮಾಡಬಹುದು. ಆದ್ದರಿಂದ ಪ್ರತಿಯೊಂದು ಪಂಚಾಯತಿನಲ್ಲೂ ಸಹ ಸೈಟ್ ಪರ್ಮಿಷನ್ ಸಂಬಂಧಕ್ಕೆ ಕಂದಾಯ ಇಲಾಖೆ ಏನೆಲ್ಲ ಸರ್ಕಾರಿ ಜಾಗ ಇಟ್ಕೊಂಡು ಬಂದರೆ ಐಡೆಂಟಿಫಿಕೇಶನ್ ಸಂಬಂಧಕ್ಕೆ ತಹಸೀಲ್ದಾರ್ ಸಹ ಬಂದಿದೆ. ಕೆಲವು ಜಾಗ ಕೆಲವು ಏರಿಯಾದಲ್ಲಿ ಅರಣ್ಯ ಜಾಗ ಇರೋದ್ರಿಂದ ಅಲ್ಲಿ ಸೈಟ್ ಪರ್ಮಿಷನ್ ಆಗೋದು ಇಲ್ಲ, ಅದು ಸ್ಪೆಸಿಫಿಕ್ ಆಗಿ ನಮಗೆ ರೀಸನ್ಸ್ ಉಂಟು. ಸೈಟ್ ವೈಸ್, ಪಂಚಾಯತ್ ವೈಸ್, ಈ ಪಂಚಾಯತಲ್ಲಿ 5 ಜನ ವಸತಿ ರಹಿತರಿದ್ದಾರೆ, ನಿವೇಶನ ರಹಿತ ವಸತಿ ರಹಿತ. ಎಷ್ಟು ಜನ ನಿವೇಶನ ರಹಿತರಿದ್ದಾರೆ, ಎಷ್ಟು ಜನ ವಸತಿ ರಹಿತರಿದ್ದಾರೆ, ಸಮಾಜ ಕಲ್ಯಾಣ ಇಲಾಖೆ ಯಾವ ಕಳಿಸಿದೆ ಅಂತ ನೀವು ಕೂಡ ನಿಮ್ಮ ಹತ್ರ ಇದೆಯಾ? ಪಂಚಾಯತ್ ವೈಸ್ ಪಟ್ಟಿ ಇದೆ. ಪಂಚಾಯತ್ ವೈಸ್ ಪಟ್ಟಿ ಎಷ್ಟಿದೆ? ಯಾವ ಒಂದೊಂದು 2-3 ಪಂಚಾಯತ್ ಇದೆ. ಅಮರಪುರದಲ್ಲಿ 6 ಜನರು ಇದ್ದಾರೆ. ಯಾವುದು? ಅಮರಪುರ ಗ್ರಾಮ ಪಂಚಾಯತಿಯಲ್ಲಿ SC 1 ಇದೆ, ST 5 ಇದೆ. ಓಕೆ, ಅದು ಒಂದು ನಿಮಿಷ. ಆ ಪಂಚಾಯತ್ ಮಾಹಿತಿ ಸೈಟ್ ಏನಾದ್ರು ಇಶ್ಯೂ ಇದೆಯಾ? ಆ ಸೈಟು ಇಶ್ಯೂ ಏನಿಲ್ಲ ಮೇಡಮ್. ಈಗ ಮೊನ್ನೆ ಒಂದು ಸೈಟ್ ಪರ್ಮಿಷನ್ ಮಾಡಿದ್ದಾರೆ, ನಕ್ಷೆ ಮಾಡಿ ಅನುಮತಿ ಕಳಿಸಿದೆ. ಈಗ ಇಲ್ಲ, ನಕ್ಷೆ ಮಾಡೋದಿಲ್ಲ, ಬಟ್ ಅವರು ಫಸ್ಟ್ ನೀವು ರಾಜೀವ್ ಗಾಂಧಿಯಲ್ಲಿ ತಗೋಬೇಕಂದ್ರೆ ಅವ್ರದ್ದು ಬೆನಿಫಿಷರಿ ಆಯ್ಕೆ ಆಗ್ಬೇಕು. ಹೌದು, ಆಯ್ಕೆ ಮಾಡಿದಾಗ ಅದು ಎನ್ಶೋರ್ ಮಾಡಬೇಕು ಫಸ್ಟ್. ಸೆಕೆಂಡ್ ಸ್ಟೆಪ್ ಇಸ್ ಕನ್ಸ್ಟ್ರಕ್ಷನ್. ಫಸ್ಟ್ ಅವ್ರದ್ದು ಹೆಸರು ನಿವೇಶನ ಜಾಗ ಇತ್ತು, ಫಸ್ಟ್ ಜಾಗ ಐಡೆಂಟಿಫೈ ಮಾಡಬೇಕು. ಟೆಕ್ನಿಕಲ್ ಮಾಡೋದು, ಜಾಗ ಐಡೆಂಟಿಫೈ ಆದಮೇಲೆ ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಗೆ ಎಷ್ಟು ಸೈಟ್ ಪರ್ಮಿಷನ್ ಅಂತ ನೋಡಿಕೊಂಡು ಆಮೇಲೆ ಏನು ಮಾಡ್ತಾರೆ ಅಂತಂದರೆ ಗ್ರಾಮ ಸಭೆಗಂತೂ ಅನೌನ್ಸ್ಮೆಂಟ್ ಮಾಡಿ ಯಾರಾದರೂ ನಿವೇಶನಕ್ಕಾಗಿ ಸರ್ವೆ ಆಗಿ ಜೊತೆಗೆ ಗ್ರಾಮ ಸಭೆಗಂತೂ ಅದು ಯಾರಾದರೂ ನಿಮ್ದು ರೆಗ್ಯುಲರ್ ಹೌಸಿಂಗ್. ಈಗ ಇದೆಲ್ಲ ಪಟ್ಟಿ ನಿವೇಶನ ರೈತರಿಗೂ ಅದೇ ಥರ ಅದೇ, ಬಟ್ ಇದು ಮತ್ತೆ ನನಗಿದ್ರೆ ಈ ಮೀಟಿಂಗ್ ಅಲ್ಲಿ ಇರಬೇಕಾಗಿರೋ ನೀಡಿಲ್ಲ. ಇಲ್ಲಿ ಸ್ಪೆಸಿಫಿಕ್ ಆಗಿ ನಾವು ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ ಬಗ್ಗೆ ಅವ್ರ ಹತ್ರ ಪಟ್ಟಿ ಇದೆ. ಆ ಪಟ್ಟಿ ಇಟ್ಕೊಂಡು ನಿಮ್ಮಲ್ಲಿ ಫಸ್ಟ್ ಆಫ್ ಆಲ್ ಒಂದು ಅಂದಾಜು, ಈಗ 1 acre ಜಾಗೆಯಲ್ಲಿ ನೀವು ಯಾವ ಮಾಡೆಲ್ ಮಾಡ್ತೀರಾ? G+2 ಮಾಡ್ತಾ ಇದ್ದೀರಾ? ಇಲ್ಲ ಗ್ರೌಂಡ್ ವೈ ಕಾಂಟ್ ಆ ಥರ ಎಕ್ಸ್ಪ್ಲೋರ್ ಮಾಡಿ. ಅದೆರಡು ಆಪ್ಷನ್ ಇರುತ್ತೆ. G+2 ಮಾಡೆಲ್ ಇರಲಿ, ನಿಮ್ಮ ಆ ಪ್ಲೇಸ್ ಇರ್ಬೇಕಂದ್ರೆ ನಾವೇ ತರಬೇಕದು. ಇಲ್ಲ ಆಗಲ್ಲ ಅಂತಲ್ಲ, ಯಾಕಾಗಲ್ಲ? ಎಷ್ಟು ಉತ್ತರ ಕನ್ನಡದಲ್ಲಿ ಮಾಡ್ತಾ ಇದ್ದಾರಲ್ಲ. ಅದೇ ಅದು ವರ್ಕೌಟ್. ಈಗ ಈ ಮೀಟಿಂಗ್ ಅಲ್ಲಿ ಕುತ್ಕೊಂಡು ಅದು ಆಗೋದಿಲ್ಲ, ಆಗುತ್ತೆ, ದಟ್ ಇಸ್ ನಾಟ್ ದ ಥಿಂಗ್. ಏನು ಡೈರೆಕ್ಷನ್ ಇದೆ ಅದ್ರ ಪ್ರಕಾರ ವರ್ಕೌಟ್ ಮಾಡಿಕೊಂಡು ಯಾಕೆ ಆಗ್ತಾ ಇಲ್ಲ ಬ್ರಿಂಗೇಟ್. ಎಲ್ಲ ಡಿಪಾರ್ಟ್ಮೆಂಟ್ಸು ಅಲ್ಲಲ್ಲೇ ಇದ್ದಾರೆ ಸಪೋರ್ಟ್ ಮಾಡಲಿಕ್ಕೆ. ಒಂದೊಂದು ಕಡೆ ಆಗ್ತಾ ಇದೆ ಅಂದರೆ ದೇರ್ ಇಸ್ ಅ ವೇ. ನಾವು ಅದು ಮೀಟಿಂಗ್ ಅಲ್ಲಿ ಡಿಸ್ಕಸ್ ಥಿಂಗ್ಸ್ ಕೆನಾಟ್ ಬಿ ಡನ್ ಇನ್ ದ ಮೀಟಿಂಗ್ ಆದ್ಮೇಲೆ ಹೋಗಿ ಕ್ರಮ ಮಾಡಬೇಕು. ಅದಕ್ಕೆ ಸ್ಪೆಸಿಫಿಕ್ ಆಗಿ 1-2 ಕೇಸ್ ಬೈ ಕೇಸ್ ನೋಡಿದ್ರೆ, ನಿಮ್ಮಲ್ಲಿ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪಂಚಾಯತಲ್ಲಿ ಒಂದು 20 ಜನ ಬೆನಿಫಿಷಿಯರೀಸ್ ಇದೆ ಅಂತ ಅನ್ಕೊಳ್ಳಿ. ನಿಮ್ಮಲ್ಲಿ ಜಾಗ ಇರೋದು ಇಷ್ಟೇ, ಒಬ್ಬರಿಗೆ ಮನೆ ಮಾಡಿಕೊಟ್ಟು ನಾವು ವೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇದ್ದಿದ್ದ ಜಾಗದಲ್ಲಿ ನಾವು ಈ ಮಾಡೆಲ್ ಮಾಡಿದ್ರೆ ಎಷ್ಟು ಜನರಿಗೆ ಅಕಾಮಡೇಟ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಒಂದು ಪ್ರಪೋಸಲ್ ರೆಡಿ ಮಾಡಿ ಸ್ಪೆಷಲ್ ಪರ್ಮಿಷನ್ ತಗೋಬೇಕಾಗುತ್ತೆ. ದಟ್ ಆಲ್ ಕ್ಯಾನ್ ಬಿ ಡನ್, ಬಟ್ ಐಡೆಂಟಿಫೈ ಫಸ್ಟ್ ಆಫ್ ಆಲ್. ಈಗ ನೀವು 6 ಜನ ಆ ಪರ್ಟಿಕ್ಯುಲರ್ ಗ್ರಾಮ ಪಂಚಾಯತಲ್ಲಿ ಇದೆ ಅಂತ ಹೇಳಿದ್ದಾರೆ. 6 ಜನಕ್ಕೆ ನಿಮ್ಮ ಈಗ ಎಕ್ಸಿಸ್ಟಿಂಗ್ ಸೈಟ್ ಅವೈಲೇಬಿಲಿಟಿ ಇದ್ದರೆ ನೀವು ಬೆನಿಫಿಷರಿ ಆಯ್ಕೆ ಮಾಡಬೇಕು. ಬೆನಿಫಿಷರಿ ಆಶ್ರಯ ಸಮಿತಿಯಲ್ಲಿ ಮಾಡ್ತೀರಾ, ಹೇಗೆ ಮಾಡ್ತೀರಾ? ಆಶ್ರಯ ಸಮಿತಿ ಇದೆಯಾ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ? ಆಶ್ರಯ ಸಮಿತಿ ಏನಾದರೂ ಇಂಪ್ಲಿಮೆಂಟೇಷನ್ ಆಗಿದೆ. ಬಟ್ ಈಗೇನಾಗಿದೆ ವಸತಿಗೆ ಸಂಬಂಧಪಟ್ಟಿದ್ದು ಈಗ ಸರ್ವೆ ಮಾಡೋಕ್ಕೆ ಬಿಟ್ಟಿದ್ದಾರೆ.
ವಾಸ್ತವಿಕವಾಗಿ ವಸತಿ ಇದ್ದಿದ್ದವರಿಗೆ ಯಾರ್ಯಾರಿದ್ದಾರೆ ಈ ಸರ್ವೆ ಆಗ್ತಾರೆ ಸಂದರ್ಭ ಈಗ ಫಲಾನುಭವಿ ಇದ್ರೆ ಇದರಲ್ಲಿ ಫಸ್ಟ್ ಅವ್ರಿಗೆ ಎನ್ರೋಲ್ ಮಾಡಿಸ್ತೀವಿ ಅಲ್ಲೇ ಸ್ಪಾಟ್ ನೋಡಿ. ಅದು ಈಗ ಯಾರ್ದು ಆಗಿಲ್ಲ ಬಿಟ್ಟೋಗಿರೋರಿಗೆ ವೆರಿ ಕ್ಲಿಯರ್ಲಿ ಲಿಸ್ಟ್ ಇದೆ ಅವ್ರ ಹತ್ರ. ಇಷ್ಟು ಜನರಿಗೆ ನಿವೇಶನ ಇಲ್ಲ, ಇಷ್ಟು ಜನರಿಗೆ ಮನೆ ಇಲ್ಲ. ಈಗ ನಿವೇಶನ ಇಲ್ಲ ಅಂತ ಇವ್ರು ಪಟ್ಟಿ ಇದ್ರೆ ಕ್ರಾಸ್ ಚೆಕ್ ಮಾಡಬೇಕು ಫಸ್ಟ್ ಆಫ್ ಆಲ್. ಅದ್ರದ್ದು ಅಥೆಂಟಿಸಿಟಿ ಇದು ಮಾಡಿ ಅವರು ನಿವೇಶನ ರಹಿತರ ಅಂತ ಹೇಳಿ ರೂಲ್ಸ್ ಇರುತ್ತಲ್ಲ. ನಿವೇಶನ ರಹಿತರ ಅಂದ್ರೆ ಯಾರು ಆ ಕಂಡೀಷನ್ ಮೀಟ್ ಆಗ್ತದಂದ್ರೆ ಟೇಕ್ ದಮ್ ಇನ್ ಟು ದ ಲಿಸ್ಟ್ ಅಲ್ಲಿ ತಗೊಂಡು ಇದ್ದಿದ್ದ ಜಾಗದಲ್ಲಿ ಆಗುತ್ತೋ ಇನ್ನೂ ಬೇಕಿದ್ರೆ ನೀವು ತಹಸೀಲ್ದಾರ್ಗೆ ಪ್ರಪೋಸಲ್ ಬರೀಬೇಕು. ನಮ್ಗೆ ನಮ್ಮ ವ್ಯಾಪ್ತಿಯಲ್ಲಿ ಜಾಗ ಇಲ್ಲ, ತಹಸೀಲ್ದಾರ್ಗೋಸ್ಕರ ನಮ್ಗೆ ಇಷ್ಟು ಜಾಗ ಬೇಕಂತ ಬರೀಬೇಕು. ಅವಾಗ ಅವರು ತಹಸೀಲ್ದಾರ್ ಜಾಗ ಹುಡುಕಿ ಕೊಡ್ತಾರೆ. ಒಂದ್ ವೇಳೆ ಅದು ಇಲ್ಲ ಅಂದ್ರೆ there is a provision to procure land also. So we can see what can be done. So first level ಅಲ್ಲೇ 10 ಡಿಸ್ಕಷನ್ ಅಂದ್ರೆ ಆಗೋದಿಲ್ಲ. ಸಿಂಪಲ್ ಆಗಿ ನಿಮ್ಮ ಹತ್ರ ಇರೋ ಪಟ್ಟಿ ಗ್ರಾಮ ಪಂಚಾಯತ್ ವೈಸ್ ನಿಮ್ಮ ಹತ್ರ ಇದೆಯಾ? ಇವರು ಶೇರ್ ಮಾಡಿದ್ದಾರೆ. ಅದು ಪ್ರೊಸೀಡಿಂಗ್ ಅಲ್ಲಿ ಯಾರು ಪ್ರೊಸೀಡಿಂಗ್ ಬರೀತಾ ಇರೋದು? ಮುಂದೆ ಕೂತ್ಕೊಳ್ತಾರಪ್ಪ, ಈಗ ಕೂತ್ಕೊಳ್ತಾರೆ, ಅಲ್ಲಿ ಬಂದ್ಬಿಡಿ. ಈಗ ಪ್ರಾಬ್ಲಮ್ ಇರೋದು ಬೇರೆ ತಾಲೂಕು ಪುತ್ತೂರಿಯು ಪರವಾಗಿ ಯಾರಿದ್ದಾರೆ? ಎಲ್ಲ AD ಸೋಷಿಯಲ್ ವೆಲ್ಫೇರ್ ನೀವು ಸುಳ್ಯ ಅಷ್ಟೇನಾ? ಪುತ್ತೂರು AD ಸೋಷಿಯಲ್ ವೆಲ್ಫೇರ್ ನೀವೇ ಇಲ್ಲ? AD ಸೋಷಿಯಲ್ ವೆಲ್ಫೇರ್ ಬೆಟ್ಟಂಗಡಿ ಇದು ಯಾರು? ಸುಳ್ಯ ಪುತ್ತೂರು ಕಡಬ ಇಲ್ಲ, ಪುತ್ತೂರು ಕಡಬ ಮತ್ತೆ ಬೆಳ್ತಂಗಡಿ. ಈಗ ನಿಮ್ಮಲ್ಲಿ ಲಿಸ್ಟ್ ಇದೆ ಅಂತ ಹೇಳಿದ್ರಲ್ಲ, ಹೆಂಗ್ ಬಂತು ಲಿಸ್ಟ್? ನಾವು ಗ್ರಾಮ ಪಂಚಾಯತಿಗೆ ತಿಳ್ಕೊಳ್ತೀವಿ. ಸ್ಪ್ರೆಡ್ಶೀಟ್ ಹಾಕ್ತೀವಿ, ಜನ ನಿವೇಶನ ರೈತರಿದ್ದಾರೆ, ಎಸ್ಸಿ ಎಷ್ಟು ನಿವೇಶನ ನೀವು ಅಲ್ಲಿಂದ ತಗೊಂಡಿಲ್ಲ? ಪಂಚಾಯತ್ ವ್ಯವಸ್ಥೆ ಮಾಡ್ತೀವಿ, ಅದನ್ನು ಕೊಡ್ತೀವಿ. ಈ ಪಂಚಾಯತ್ ವೈಸ್ ಇದ್ದಿದ್ದ ಲಿಸ್ಟ್ ಯಾರು ನಿವೇಶನ ರಹಿತ ವಸತಿ ರಹಿತರ ಲಿಸ್ಟ್ ನಿವೇಶನ ರಹಿತ ವಸತಿ ರಹಿತರ ಲಿಸ್ಟ್ ಕನ್ಸರ್ನ್ ವಿಡಿಯೋಸ್ ಜೊತೆ ಇಒಸ್ ಜೊತೆ ಒಂದು ಕಾಮನ್ ಆಗಿ ಅದು ಇಡೀ ತಾಲೂಕದಿರುತ್ತಲ್ಲ ಇಒ ಜೊತೆ ಶೇರ್ ಮಾಡಿಕೊಂಡು ಇಒ ಅವರು ಪ್ರತಿ ಗ್ರಾಮ ಪಂಚಾಯತಿಯಿಂದ ಸ್ಟೇಟಸ್ ಜಾಗದ ಅವೈಲಬಿಲಿಟಿ ಬೇಸಿಸ್ ಮೇಲೆ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಕೊಡಬೇಕು. ಅಂಡ್ ಇವರಿಗೆ ಒಂದು ವೇಳೆ ಆಯ್ಕೆ ಮಾಡಿಲ್ಲ ಅಂದ್ರೆ ಯಾವ ತರ ಮಾಡ್ತೀರಾ? ಇನ್ನೊಂದು ತಾಲೂಕು ಹೇಳಿ, ಇನ್ನೊಂದು ಇಒ ಬೇರೆ ಯಾರಿದ್ದಾರೆ ಇಲ್ಲಿ? ಸುಳ್ಯ ಬೆಳ್ತಂಗಡಿ ಇಒ ಓಕೆ, ತಾವು ಯಾರಿದ್ದೀರಾ? ಡೆಸಿಗ್ನೇಷನ್ ಯಾವ ಅದು ಗೊತ್ತಿಲ್ಲ. ಡೆಸಿಗ್ನೇಷನ್ ಈ ಆಫೀಸಲ್ಲಿ ಸೆಕ್ರೆಟರಿ ಪೋಸ್ಟ್ ಇದೆಯಾ? ಡಿಟೆಕ್ಷನ್ ತಗೊಂಡಿದ್ದಾರೆ ಅವರು. ಇಒನ ಬೇರೆ ಅವರು ಹಾಗಾಗಿ ಇಲ್ಲ, ನಾನು ನೀವು ಕೇಳಿದ್ದು ತಾಲೂಕು ಆಫೀಸಲ್ಲಿ ಇಲ್ಲಿ ಯಾವ ಡೆಸಿಗ್ನೇಷನ್ ಅಲ್ಲಿ ಇದ್ದೀರಾ? ನಿವೇಶನ ಹೌಸಿಂಗ್ ಸೆಕ್ಷನ್ ಒಂದು ಇದು ತಾವು ನೋಟ್ ಮಾಡಿ. ಇವತ್ತು ಯಾವ್ಯಾವ ಇಒಸ್ ಬಂದಿಲ್ಲ, ಯಾವ್ಯಾವ ಚೀಫ್ ಆಫೀಸರ್ಸ್ ಬಂದಿಲ್ಲ, ವಿತೌಟ್ ಪರ್ಮಿಷನ್ ತಗೊಂಡಿರೋದು ಒಬ್ಬರೇ ತಗೊಂಡಿದ್ದಾರೆ. ಅದು ತಗೊಳ್ದೆ ಈಗ ಇವರು ಫಸ್ಟ್ ಯಾರು ಬೆಳ್ತಂಗಡಿನ ಅವರಿಗೆ ನೋಟಿಸ್ ಇಶ್ಯೂ ಮಾಡಿ. ಒಂದು 1 hour ನಾವು ಸ್ಪೆಂಡ್ ಮಾಡ್ತಾ ಇದ್ದೀವಿ ಅಂದ್ರೆ ಅದಕ್ಕೂ 1 hour, ಆ 1 hour ಅಲ್ಲಿ ಒಳ್ಳೆ ಕೆಲಸ ಆಗ್ಬೇಕು. ಸುಮ್ಮನೆ 3 ತಿಂಗಳಲ್ಲಿ ಒಂದ್ಸಲ ಮೀಟಿಂಗ್ ಮಾಡ್ಬೇಕಂತ ಹೇಳಿ 3 ತಿಂಗಳಲ್ಲಿ ಬಂದು ಏನೋ ಒಂದು ಓದ್ಕೊಂಡು ಹೋಗೋದು ಇಸ್ ನಾಟ್ ಮೀಟಿಂಗ್. ಆ ಥರ ಮೀಟಿಂಗ್ ಮಾಡೋ ನೀಡು ಇರಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಇಶ್ಯೂ ಮಾಡಿ ನೋಟಿಸ್. ಮತ್ತೆ ಏನೇನಿದೆ ಅಜೆಂಡಾ ಇದರಲ್ಲಿ ಕೌನ್ಸಿಲಿಯರಲ್ಲಿ ಎರಡೇ, ಪೊಲೀಸ್ ಮತ್ತೆ ಈಗ ಇರೋದು. ಈಗ ನಾನು ನೋಟಿಸ್ ಇಶ್ಯೂ ಮಾಡ್ತಾ ಇರ್ತೀನಿ, ಹೇಳೋದು ಇವತ್ತೇ ನಮಗೆ ಬರಬೇಕು ನೋಟಿಸ್ ರೆಡಿ ಮಾಡಿ ನನ್ನಿಂದಾನೇ ನೋಟಿಸ್ ಇಶ್ಯೂ ಮಾಡಿಸಿ. ಅದು ಒಂದು ನೋಟ್ ಮಾಡಿ.
ಮೇಡಮ್ 20 ಜನ ಟಿಕೆಟ್ ಇದೆ. ಇಲ್ಲ ಈಗ ಇದರಲ್ಲಿ 45 ಎಷ್ಟು 20 ಜನರಿಗ 20 ಜನರಿಗೆ 45 ಜನ ನೋಡಿ ಇಲ್ಲಿ ಇರೋ 25 ಜನ ಇದ್ದಾರೆ. 20 ಅದಕ್ಕೇನಾಯ್ತು ಲಾಸ್ಟ್ ಮೀಟಿಂಗ್ ಅಲ್ಲಿ ನಿವೇಶನ ಗುರುತಿಸಲಿಕ್ಕೆ ಡೈರೆಕ್ಷನ್ ಇತ್ತಲ್ಲ, ಅದು ಆಕ್ಷೇಪಣೆ ಲೋಕಲ್ ಆಕ್ಷೇಪಣೆ ಮತ್ತೆ ಇನ್ನು ತಹಸೀಲ್ದಾರಿ ಪತ್ರ ಬರುತ್ತೆ ತಹಸೀಲ್ದಾರಿ ಬರುತ್ತೆ. ಆಮೇಲೆ ಏನಾಯ್ತು ಹೇಳಿ ತಹಸೀಲ್ದಾರ್ ಆಫೀಸ್ ಅದು ಆದಾಯಕ್ಕೆ ರಿಪೋರ್ಟಿಂಗ್ ಕಳಿಸಿದ್ದಾರೆ. ಆದಾಯಕ್ಕೆ ರಿಪೋರ್ಟ್ ಇಲ್ಲಿ ಇವರಿಂದ ನಿಮಗೆ ರಿಕ್ವೆಸ್ಟ್ ಬಂತ ಜಾಗ ಅಗತ್ಯ ಇರೋ ಬಗ್ಗೆ? ಹೌದು ಸರ್ ಮೇಡಮ್, ಅದು ಬಂದರೆ 40% ಗುರುತಿಸಿ ಮಾಡಿದ್ದೀರಾ? ಏನ್ ಜಾಗ ಅದು? ಸರ್ಕಾರಿ ಓಕೆ. ಅದಕ್ಕೆ ಇನ್ನೊಂದು ಪಾರ್ಟಿ ನಾವು ಅಕ್ರಮ ಸಂದರ್ಭದಲ್ಲಿ ಅರ್ಜಿ ಕೊಟ್ಟಿದ್ದೇವೆ. ಗುರುತಿಸಿದ್ದಾಗೆ ಇಲ್ಲ ನೀವು ಅಕ್ರಮ ಸಕ್ರಮ ಕೊಡ್ಲಿಕ್ಕೆಲ್ಲ ವಾಸ ಆಗಿರ್ಬೇಕಂತಿದೆಯಲ್ಲ, ಕೃಷಿ ಇರ್ಬೇಕಂತಿದೆಯಲ್ಲ, ಕೃಷಿ ಇದೆಯಾ? ಕೃಷಿ ಇಲ್ಲ, ಕೃಷಿ ಇರೋದಕ್ಕೆ ನಾವು ಮಾಡಿದ್ವಿ. ಮತ್ತೆ ಅರ್ಜಿ ಕೊಟ್ಟರೆ ಎಲ್ಲ ರಿಜೆಕ್ಟ್ ಮಾಡ್ಬೋದಲ್ಲ? ಅದು ಇದು ಕಂದಾಯ ನ್ಯಾಯಾಲಯಕ್ಕೆ ಆಗಿದೆ. ಯಾವ ನ್ಯಾಯಾಲಯಕ್ಕೆ? ಯಾವ ಅವ್ರ ಕಾಂತಿಗಳು AC ಕೋರ್ಟಾ DC ಕೋರ್ಟಾ ಎಲ್ಲ ಹಾಕಿದ್ರು? ಅದು ನೋಟ್ ಮಾಡಿದ್ರು. AC ಕೊಟ್ಟು ಡೀಟೇಲ್ಸ್ ತಗೊಳ್ಳಿ ಇವರಿಂದ. ಆಮೇಲೆ ಸೂರ್ಯರು 45 ಸೆಂಟ್ಸ್. ಸೊ ನ್ಯಾಯಾಲಯದಲ್ಲಿ ಆಲ್ರೆಡಿ ತಹಸೀಲ್ದಾರ್ ರಿಜೆಕ್ಟ್ ಮಾಡಿದ್ದಾರೆ. ಅವರು ಅಕ್ರಮ ಸಕ್ರಮ ಆಯಿತು ರಿಜೆಕ್ಟ್ ಮಾಡಿ ಅವರು ಅದ್ರ ಮೇಲೆ AC ಕೋರ್ಟಿಗೆ ಬಂದಿದ್ದಾರೆ. ಸೊ ಅದು ಒಂದು ಅದು ಬಿಟ್ಟು ಅದು ಮುಂದೆ ಅದು ನಾವು ನೋಡ್ತೀವಿ. ಮುಂದೆ ಇರೋದು ಆಲಯದ ರಿಪೋರ್ಟ್ ತನಿಖೆಗೆ ಹಾಕಿದ್ವಿ ಲಾಸ್ಟ್ ಏನ್ ತನಿಖೆ? ಸೊ ಈ ಕೋರ್ಟಿಂದ AC ಕೋರ್ಟಿಂದ ಡೈರೆಕ್ಷನ್ ಬಂದ ಮೇಲೆ ತನಿಖೆ ಓಕೆ ಆಯ್ತು, ಅದು ನೋಟ್ ಮಾಡ್ಕೊಳ್ಳಿ. ಹೊರಗುತ್ತಿಗೆ ನೇರಕ್ಕೆ ಕರ್ತವ್ಯ ನಿರ್ವಹಿಸುತ್ತಿರುವ ಎಲ್ಲ ತಾಲೂಕಿನ ಪೌರ ಕಾರ್ಮಿಕರಿಗೆ ESI ಜೀವ ವಿಮೆ ಸೌಲಭ್ಯ ಒದಗಿಸುವ ಬಗ್ಗೆ ಸದಸ್ಯರು ಪ್ರಸ್ತಾಪಿಸಿದ್ದು ಈ ಬಗ್ಗೆ ಪರಿಶೀಲಿಸಲು ಸೂಚಿಸಲಾಯಿತು. ಕಾರ್ಯನಿರ್ವಹಣಾಧಿಕಾರಿ ಪುತ್ತೂರು, ಸುಳ್ಯ, ಬೆಳ್ತಂಗಡಿ ಮತ್ತು ಕಾರ್ಮಿಕ ಇಲಾಖಾಧಿಕಾರಿ. ಬರ್ತದೆ ಅದು ನಿರ್ವಹಿಸಲಿಕ್ಕೆ ಇಷ್ಟು ಜಾಗ ಬೇಕಾದ್ರೆ ಎಸ್ಟಿಮೇಟ್ ಇರ್ತದಲ್ಲ, 4 ಟನ್ ಪರ್ ಡೇ. ಅಂದ್ರೆ ನಿಮ್ಗೆ ಎಷ್ಟು ಬೇಕು ಜಾಗ? ಅಂತು 3 ಎಕರೆ ಆಯ್ತು, ಮತ್ತೆ ತಹಸೀಲ್ದಾರಿಗೆ ಬಂದ ಎಷ್ಟು ಪತ್ರದಲ್ಲಿ ಎಷ್ಟೊಂದು ಬರ್ತಿಲ್ಲ ಜಾಗ ಎಷ್ಟು ಬೇಕಂತ? 3 ಎಕರೆ ಕನಿಷ್ಠ 3 ಎಕರೆ ಬರ್ತಿದೆ. ಓಕೆ, ಆಮೇಲೆ ಏನಾಗ್ತದೆ ಹೇಳಿ. ಸುಳ್ಳೆ ಕಸಬ ದುರಾಗ್ರಹ ಕ್ರಮದಲ್ಲಿ 3 ಎಕರೆ ಮಾಡಿದ್ರು. ಅದಕ್ಕೆ ಅರಣ್ಯ ಇಲಾಖೆಗೆ ಒಂದು ಇಷ್ಟು ಅದೆಲ್ಲ ನಿಮ್ಮ ಎನ್ವೈರನ್ಮೆಂಟಲ್ ಡಿಸ್ಟ್ರಿಕ್ಟ್ ಎನ್ವೈರನ್ಮೆಂಟಲ್ ಆಫೀಸರ್ ಯಾರಿದ್ದಾರೆ ಅವರಿಂದ ನೀವು ಐಡೆಂಟಿಫೈ ಮಾಡಿರೋ ಜಾಗ ಅದು ವೆದರ್ ಇಟ್ ಈಸ್ ಅಗೇನ್ ಒಂದೇ ನೋಡ್ತಾರೆ, ವಸತಿ ಎಷ್ಟು ದೂರದಲ್ಲಿದೆ ಅಂತ ನೋಡ್ತಾರೆ. ಅದೆಷ್ಟಿದೆ ಬಫರ್ 200 ಮೀಟರ್ ಅದು ಇದಾಯ್ತು, ಚೇಂಜ್ಮೆಂಟ್ ಆಯ್ತು. 200 ಮೀಟರ್ ಅಂತ ಏನೋ ಇದೆ ಸಣ್ಣ ಜಾಗ ಇದ್ರೆ. ಸೊ ನಿಮ್ದೆಲ್ಲ ಯಾವ್ದು ಪಟ್ಟಣ ಪಂಚಾಯತ್? ಆಯ್ತು, ಪಟ್ಟಣ ಪಂಚಾಯತ್ ಇದ್ರೆ ಐ ಥಿಂಕ್ ಇಟ್ ದೇರ್ ಇಸ್ ಸಮ್ ರಿಲ್ಯಾಕ್ಸೇಷನ್ ಅಂತ ನೋಡ್ಕೊಂಡು 200 ಮೀಟರ್ ಯೂಶಲಿ 500 ಮೀಟರ್ ಬಫರ್ ಅಂತಿತ್ತು. 200 ಮೀಟರ್ ಅಲ್ಲಿ ಬಫರ್ ಅಲ್ಲಿ ಬೇರೆ ಮನೆಗಳು ಯಾವ್ದು ಇಲ್ಲದೆ ಇದ್ರೆ ಮತ್ತು ಕೆರೆ ಮತ್ತೆ ವಾಟರ್ ಬಾಡಿ ಇಲ್ಲದೆ ಇದ್ರೆ ಎನ್ವೈರನ್ಮೆಂಟಲ್ ಏನೂ ಅಬ್ಜೆಕ್ಷನ್ ಇರಲ್ಲ. ಆ ತರ ಜಾಗ ಇದ್ರೆ ನೀವು ಐಡೆಂಟಿಫೈ ಮಾಡಿ ಡಿಸ್ಪೋಸಲಿಗೆ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಆ ತರ ಇದೆ ಐಡೆಂಟಿಫೈ ಮಾಡಿರೋ ಜಾಗದ 200-300 ಮೀಟರ್ ಅಲ್ಲಿ ಯಾವ್ದಾದ್ರು ಮನೆ ಇದೆಯಾ? ಆಯ್ತು, ಮನೆ ಇಲ್ಲ ಅಂದ್ರೆ ನೀವು ಐಡೆಂಟಿಫೈ ಮಾಡಿರೋ ಜಾಗ ಒಂದು ಯಾವ್ದು ಇದೇ ಜಾಗ ಫಾರೆಸ್ಟ್ ಜಾಗದ ಬಗ್ಗೆ ಹೇಳ್ತಾ ಇದ್ದೀರಾ ನೀವು, ಅದು ಬಿಟ್ಟು ಬೇರೆ ಐಡೆಂಟಿಫೈ ಆಗಿಲ್ವಾ? ಸೊ 3 ಎಕರ್ ಎಷ್ಟು ಕೊಟ್ಟಿದ್ದೀರಾ ನೀವು? ಆಯ್ತು, ಪ್ರೊಸೀಡಿಂಗ್ ಅಲ್ಲಿ 3 ಎಕರ್ ತಹಸೀಲ್ದಾರಿ ಕೊಟ್ಟಿರೋ ಪ್ರಪೋಸಲ್ ಅದು ಫಾರೆಸ್ಟ್ ಲ್ಯಾಂಡ್ ಇರುವುದಾಗಿ ಇವರು ಡ್ಯೂಟಿ ಅರಣ್ಯ ಉಪಸಂರಕ್ಷಣಾಧಿಕಾರಿ ಮಂಗಳೂರು ಇಲ್ಲ ಅವರು ಹೇಳಿದ್ರಲ್ಲ. ಅದೇ ನೀವು ಇಲ್ಲ ಇವತ್ತು ಮೀಟಿಂಗ್ ಅಲ್ಲಿ ನೀವು ಹೇಳ್ತಾ ಇದ್ದೀರಲ್ಲ, ಯಾರಿಂದ ಬಂದಿದೆ ವರದಿ ಅದು ಫಾರೆಸ್ಟ್ ಲ್ಯಾಂಡ್ ಅಂತ ಉಪಸಂರಕ್ಷಣಾಧಿಕಾರಿ ಅದು ಬರೀತೀವಿ ಮಂಗಳೂರು. ಅವರಿಂದ ಅದು ಫಾರೆಸ್ಟ್ ಲ್ಯಾಂಡ್ ಅಂತ ಬಂದಿರೋ ಹಿನ್ನೆಲೆಯಲ್ಲಿ ಬೇರೆ ಸೂಕ್ತ ಜಾಗ ಐಡೆಂಟಿಫೈ ಮಾಡಲಿಕ್ಕೆ ನೆಕ್ಸ್ಟ್ ಮೀಟಿಂಗ್ ಒಳಗಡೆ ಐಡೆಂಟಿಫೈ ಮಾಡುವಾಗ ಒಂದು ಕಂಡೀಷನ್ ನೀಡಬಹುದು. ಅಂಡ್ ಐಡೆಂಟಿಫೈ ಮಾಡಿರೋದು ಯಾವ ಜಾಗ ಐಡೆಂಟಿಫೈ ಮಾಡ್ತಿರಲ್ಲ
ಈ ಜಾಗದಲ್ಲಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಸೂಕ್ತ ಏನಂತ, ಸೂಕ್ತ ಅಂದ್ರೆ ಅವ್ರ ಕಂಡೀಷನ್ಸ್ ಇರುತ್ತೆ. ಎನ್ವೈರನ್ಮೆಂಟಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರಿಗೆ ಇರುತ್ತೆ ಎಷ್ಟು ದೂರ ಮನೆ ಇರಬೇಕು, ಎಷ್ಟು ಕೆರೆ ಹೋಗಬಾರ್ದು, ಅದೆಲ್ಲ ಮ್ಯಾಚ್ ಆಗ್ತಾ ಇದ್ರೆ ಪ್ರಪೋಸಲ್ ರೆಡಿ ಮಾಡಿ ಕಳ್ಸಿಕೊಡ್ಬೇಕು ರಿಸರ್ವೇಷನ್ಗೆ. ಸೊ ಸೈಟ್ ಬಗ್ಗೆ ಈಗಾಗಲೇ ಐಡೆಂಟಿಫೈ ಮಾಡಿರೋ ಜಾಗ ಅರಣ್ಯಗಳಿಂದ ಇವರಿಂದ ವರದಿ ಬಂದಿದ್ದ ಹಿನ್ನೆಲೆಯಲ್ಲಿ ಹೊಸ ಜಾಗ ಐಡೆಂಟಿಫೈ ಮಾಡಿ, ಹಾಗೂ ಐಡೆಂಟಿಫೈ ಮಾಡಿರೋ ಜಾಗ ಇವರು ಯಾರು ಚೀಫ್ ಆಫೀಸರ್, ಎನ್ವೈರನ್ಮೆಂಟ್ ಚೀಫ್ ಆಫೀಸರ್ ಸುಳ್ಯದವರು ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಜಸ್ಟ್ ಒಪಿನಿಯನ್ ತಗೊಳ್ಳಿ ಫಸ್ಟ್. ಅವ್ರಿಗೆ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿಕೊಂಡು ಇಲ್ಲಿ ಇದು ಮಾಡ್ಲಿಕ್ಕೆ ಸೂಕ್ತ ಅಂತ ಅವರು ನೋಡ್ಕೊಂಡು ಹೇಳ್ತಾರೆ ಸೂಕ್ತ ಏನಿಲ್ಲ ಅಂತ ಹೇಳಿ. ಸೂಕ್ತ ಇದ್ರೆ ಮುಂದೆ ರಿಸರ್ವೇಷನ್ಗೆ ಪ್ರಪೋಸಲ್ ಕಳಿಸ್ಕೊಡ್ಬೇಕು ತಹಸೀಲ್ದಾರ್ ಅವರಿಂದ. ಸೊ ನೆಕ್ಸ್ಟ್ ಮೀಟಿಂಗ್ ಬರೋಕ್ಕಿಂತ ಮುಂಚೆ ಆ ಕೆಲಸ ಆಗಬೇಕು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.